ಮಂಗಳೂರಿನ ಸಬ್ ಜೈಲ್ ಸಮೀಪದಲ್ಲಿರುವಂತಹ ಜಿಲ್ಲಾ ಶಿಕ್ಷಕ ಮತ್ತು ತರಬೇತಿ ಸಂಸ್ಥೆ ಡಯಟ್ನ 3 ಮಹಿಳಾ ಸಿಬ್ಬಂದಿಯ ಮೇಲೆ ತಳವಾರು ದಾಳಿ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಬಂಧನ ಮಾಡಲಾಗಿದೆ. ಕುಂದಾಪುರ ನಿವಾಸಿ ನವೀನ್ ಎಂಬಾತ ಬಂಧಿತ ಆರೋಪಿಯಾಗಿದ್ದು ಪೊಲೀಸರು ವಶಕ್ಕೆ ಪಡೆದು ತನಿಖೆಯನ್ನ ಮುಂದುವರಿಸಿದ್ದಾರೆ. ನವೀನ್ ಉಡುಪಿ ಜಿಲ್ಲೆಯ ಕುಂದಾಪುರದ ನ್ಯಾಯಾಲಯದಲ್ಲಿ ಜವಾನಾಗಿ ಕೆಲಸ ಮಾಡ್ತಾ ಇದ್ದ ಎಂಬ ಮಾಹಿತಿ ಲಭ್ಯವಾಗಿದೆ. ಇನ್ನು ಜಿಲ್ಲಾ ಕಾರಾಗೃಹದ ಬಳಿ ಇರುವಂತಹ ಡಯಟ್ ಸರ್ಕಾರಿ ಕಚೇರಿಯಲ್ಲಿ 3 ಮಹಿಳೆಯರ ಮೇಲೆ ಅಪರಿಚಿತನಿಂದ ತಲವಾರು ದಾಳಿ ನಡೆದ ಸಂಸ್ಥೆಗೆ ಸೆಕ್ಯೂರಿಟಿ ಗಾರ್ಡೇ ಇಲ್ಲ ಎಂಬ ವಿಷಯ ಹೊರಬಿದ್ದಿದೆ. ಇದೊಂದು ಸರ್ಕಾರಿ ಸಂಸ್ಥೆಯಾಗಿದ್ದು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಆದರೆ ಈ ಸಂಸ್ಥೆಗೆ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಎಂಬ ಅಂಶ ಬೆಳಕಿಗೆ ಬಂದಿದೆ. ಸರ್ಕಾರಿ ಸಂಸ್ಥೆಯಾಗಿದ್ದುಕೊಂಡು ಸೆಕ್ಯೂರಿಟಿ ಹುದ್ದೆ ಖಾಲಿ ಇದ್ರೂ ಆ ಸ್ಥಾನವನ್ನು ಭರ್ತಿ ಮಾಡದೆ ಜಿಲ್ಲಾ ಪಂಚಾಯತ್ ನಿರ್ಲಕ್ಷ್ಯವನ್ನು ತೋರಿದೆ ಎಂಬ ಆರೋಪ ಸಂಸ್ಥೆಯ ಸಿಬ್ಬಂದಿಯಿಂದಲೇ ಕೇಳಿ ಬರ್ತಾ ಇದೆ. ಈ ಸಂಸ್ಥೆಯಲ್ಲಿ ಹೆಚ್ಚಿನ ಮಹಿಳೆಯರೇ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಇಲ್ಲಿರುವಂತಹ ಸಿಸಿಟಿವಿಗಳ ಸಂಖ್ಯೆ ಕೇವಲ ಬೆರಳೆಣಿಕೆಯಷ್ಟು ಹತ್ತಿರದಲ್ಲೇ ಜಿಲ್ಲಾ ಕಾರಾಗೃಹವಿದ್ರು. ಸಿಸಿಟಿವಿಯ ಕೊರತೆ ಇದೆ ಎಂದು ಸಂಸ್ಥೆಯ ಉದ್ಯೋಗಿಗಳೇ ಆರೋಪವನ್ನ ಮಾಡಿದ್ದಾರೆ.